friends, welcome to our channel. ಇವತ್ತು ನಾನು ಬಟಾಟೆ ಮತ್ತು ಟೊಮೆಟೊ ಹಾಕಿ ಒಂದು ಗೊಜ್ಜು ಮಾಡ್ತೇನೆ. ಒಂದು ಬಟಾಟೆ ಒಂದು ಟೊಮೆಟೊ ತೆಗೆದುಕೊಂಡಿದ್ದೇನೆ, ಅದೀಗ ಬೇಯಿಸ್ತೇನೆ. ಮತ್ತು ಸ್ವಲ್ಪ ತೆಂಗಿನಕಾಯಿ, 3 ಹಸಿಮೆಣಸು, ಒಂಚೂರು ಹಿಂಗು ಅದು ಮಿಕ್ಸಿಯಲ್ಲಿ ಹಾಕಿ ಕಡಿದು ಮತ್ತು ಗೊಜ್ಜು ಮಾಡ್ತೇನೆ. 2 ಕರಿಬೇವು ಹಾಕ್ತೇನೆ. ಈಗ ಒಗ್ಗರಣೆ ಹಾಕ್ತೇನೆ ಗೊಜ್ಜಿ. ಈಗ ಬಟಾಟೆ ಟೊಮೆಟೊ ಗೊಜ್ಜು ಆಯಿತು. ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.